ಮೊದಲನೇದಾಗಿ ಇವತ್ತು ಕೋವಿಡ್-19 ಇಂದ ಭಾಳ ಜನ ನೊಂದಿದ್ದಾರೆ. ಈಗ ನಮ್ಮ ಕೋವಿಡ್ನಲ್ಲಿ ಯಾರು ಬಳಲ್ತಾ ಇದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಟ್ರೀಟ್ಮೆಂಟಿಗೆ ಈಗ ಭಾಳ ದೊಡ್ಡ ಖರ್ಚು ಆಗುವಂಥದ್ದು ನಮ್ಮ ಗಮನದಲ್ಲಿದೆ. ಇದುವರೆಗೆ ಏನಾಗ್ತಿತ್ತು ಅಂದರೆ ಯಾರಿಗಾದರೂ ರೋಗದ ಲಕ್ಷಣಗಳು ಬಂದರೆ ಅವ್ರನ್ನ ಆಸ್ಪತ್ರೆಗೆ ಕೊಂಡು ಹೋಗ್ತಾಯಿದ್ರು, ಅದು ವೆನ್ಲಾಕ್ ಆಸ್ಪತ್ರೆಗೆ ಕೊಂಡು ಹೋಗ್ತಾಯಿದ್ರು, ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ರು. ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ಯಾರಾದರೂ ಕೋವಿಡ್ ಸಿಂಪ್ಟಮ್ ಇದ್ದರೆ ಅವರನ್ನು ಪ್ರೈವೇಟ್ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಗಾಗಿ ಎಲ್ಲರೂ ಸರ್ಕಾರಿ ಆಸ್ಪತ್ರೆಗೆ ಹೋಗುವವರನ್ನು ಕೂಡ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಖರ್ಚು ಎಷ್ಟು ಕೇಳಿದರೆ ದಿವಸಕ್ಕೆ 10, 15, 20 ಸಾವಿರ, 30 ಸಾವಿರ ಖರ್ಚಾಗ್ತದೆ. PP ಕಿಟ್ಗೆ ಭಾಳ ಕಾಸ್ಟ್ಲಿ ಇದೆ ಅಂಥೇಳಿ ಪ್ರೈವೇಟ್ ಆಸ್ಪತ್ರೆಯವರು ಹೇಳ್ತಾರೆ. 450 ರೂಪಾಯಿಯ PP ಕಿಟ್ಗೆ 2,000, 2,500 ರೂಪಾಯಿ MRP ಹಾಕಿ ಆಸ್ಪತ್ರೆಗಳಲ್ಲಿ ಮಾರಾಟ ಮಾಡ್ತಾರೆ. ಮತ್ತು ಬೇರೆ ಬೇರೆ ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಸ್ಯಾನಿಟೈಸರ್ ಇರ್ಬೋದು ಅಥವಾ ಮಾಸ್ಕ್ ಇರ್ಬೋದು, ಇದೆಲ್ಲದಕ್ಕೂ MRP ದರ 1ಕ್ಕೆ 4-5 ಪಟ್ಟು ಜಾಸ್ತಿ ಮಾಡಿ ಅದನ್ನು ಉಪಯೋಗ ಮಾಡಿ ಇವತ್ತು ಆಸ್ಪತ್ರೆಗಳಲ್ಲಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಯಾರಾದರೂ ಅಡ್ಮಿಟ್ ಆದರೆ ಅವನು APL ಇದ್ದವನು BPL ಆಗಿ ಜೀವನದಲ್ಲಿ ಬದುಕುವುದೇ ಬೇಡ ಅಂತ ರೀತಿಯಲ್ಲಿ ಮನೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ನಿನ್ನೆ ಕೋಟಾ ಶ್ರೀನಿವಾಸ ಪೂಜಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೋವಿಡ್ ಪೇಷಂಟ್ಗಳಿಗೆ ಫ್ರೀ ಟ್ರೀಟ್ಮೆಂಟು ಅಂತ ಹೇಳಿದ್ದಾರೆ. ಅದು ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ಆಸ್ಪತ್ರೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಬೇಕಾ ಬೇಡವಾ? ಎರಡನೇದು, ನೀವು ಹೇಳುವಂಥ ಆಸ್ಪತ್ರೆಗಳು ಯಾವುದು? ನನಗೆ ತಿಳಿದ ಮಟ್ಟಿಗೆ ನಾನೊಬ್ಬ ಶಾಸಕನಾಗಿದ್ದೆ, ನನ್ನ ಗಮನದಲ್ಲಿರುವ ಹಾಗೆ ನೀವು ಹೇಳುವಂಥದ್ದು ಸರಕಾರಿ ಆಸ್ಪತ್ರೆಗಳು ಬಿಟ್ಟರೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಯಾವುದಿದೆ ಅವರು ಫ್ರೀ ಮಾಡ್ತಾರೆ ಅಂತ ನೀವು ಹೇಳಿರಬೇಕು ಅಂತ ನನಗೆ ಅನಿಸುತ್ತೆ. ಒಂದು ವೇಳೆ ಹೌದು ಅಂತಾದರೆ ನೀವು ಇಮಿಡಿಯೇಟಾಗಿ ಆ ಆಸ್ಪತ್ರೆಗಳಿಗೆ ತೆರಳಿ ಎಷ್ಟು ಬೆಡ್ಗಳು ಕೋವಿಡ್ ಆಸ್ಪತ್ರೆಗೆ ಮೀಸಲಿಟ್ಟಿದ್ದೀರಿ ಅಂಥೇಳಿ ನೀವೇನಾದ್ರು ಇನ್ಸ್ಪೆಕ್ಷನ್ ಮಾಡಿದ್ದೀರಾ? ನೀವೇನಾದ್ರು ಅದನ್ನು ಹೋಗಿ ನೋಡಿದ್ದೀರಾ? ನೀವು ನೋಡದೆ ಬರೀ ಇಷ್ಟು ಫ್ರೀ ಟ್ರೀಟ್ಮೆಂಟು APL, BPL, ಆಧಾರ್ ಕಾರ್ಡ್ ಇದ್ದರೆ ಸಾಕು ಅಂತ ಹೇಳಿದರೆ ಅದು ಸಾಲದು. ನೀವು ಅದಕ್ಕೆ ಸರಿಯಾದಂಥ ಪ್ರಕಟಣೆ ಕೊಡಬೇಕು. ಪ್ರತಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಿ ಸರಕಾರದಲ್ಲಿ ಒಂದು ಹೆಲ್ಪ್ ಡೆಸ್ಕನ್ನು ಅಲ್ಲಿ ಓಪನ್ ಮಾಡಬೇಕು. ಮತ್ತು ಬಂದವರಿಗೆ ಅಲ್ಲಿ ಅಡ್ಮಿಟ್ ಮಾಡಿಸಿ ಅವರ ಟ್ರೀಟ್ಮೆಂಟ್ ಹೇಗೆ ಆಗ್ತದೆ ಅಂತೇಳೋದನ್ನು ನೋಡಬೇಕು. ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ರಿಪೋರ್ಟ್ ನೋಡಿದೆ. 50ಕ್ಕೂ ಹೆಚ್ಚು ಸಾವುಗಳಾಗಿದ್ದಾವೆ. ಅದರಲ್ಲಿ 3-4 ಜನ ಮಾತ್ರ ಕೋವಿಡ್ ರೋಗದಿಂದ ಸತ್ತವರು, ಉಳಿದವರು ಅವರಿಗೆ ಬೇರೆ ರೋಗದಿಂದ ಸತ್ತವರು ಅಂತ ಹೇಳಿದ್ದೀರಿ. ಮೇಡಮ್, ನಂದು ವಿನಂತಿ ಏನಿದೆ, ಏನೇ ಆಗಲಿ ಇವತ್ತು ಸತ್ತ ಮೇಲೆ ಕೋವಿಡ್ ರೋಗಿಗಳು ಅಂತ ನೀವು ಹೇಳ್ತಿರ್ತಾನೆ. ನೀವು ಕೋವಿಡ್ ರೋಗ ಮತ್ತೆ ಬಂದದ್ದು ಅಂತಾದರೆ ಅವರಿಗೆ ಮನೆ ಕೊಂಡೋಗ್ಲಿ ಬಿಡ್ತೀರಾ? ನೀವೇ ಅದನ್ನು ಹೆಣವನ್ನು ಡಿಸ್ಪೋಸ್ ಮಾಡ್ತೀರಿ ಅಥವಾ ನೀವೇ ಅದರ ಅಂತ್ಯಕ್ರಿಯೆಯನ್ನು ಮಾಡ್ತೀರಿ. ಇವತ್ತು ಅಂತ್ಯಕ್ರಿಯೆ ಮಾಡಲಿಕ್ಕೆ ನಿಮ್ಮ ಕ್ರಮ ಏನು? ಅಂತ್ಯಕ್ರಿಯೆ ಯಾರು ಮಾಡ್ತಾರೋ ಅವರ ಕುಟುಂಬದವರು, ಮೊನ್ನೆ ಒಂದು ವಿನಾಯಕ್ ಕ್ಲಿನಿಕಲ್ಲಿ ಒಬ್ಬರು ತೀರಿ ಹೋದರು, ಬೋಳೂರಿನವರು. ಅವರಿಗೆ ಯಾರೂ ಒಬ್ಬನು ಬರಲಿಲ್ಲ. ನಿಮ್ಮ ಫೋಟೋಗ್ರಾಫರ್ ಬಂದರೆ DC ಆಫೀಸಿಂದ ಅವನಿಗೆ ಕಿಟ್ ಹಾಕಲಿಕ್ಕೂ ಆ ಸಂತ್ರಸ್ತರ ಮನೆಯವರು ಯಾರಿದ್ದಾರೆ ಅವರು ಕಿಟ್ ಕೊಡಬೇಕಾದಂಥ ಅನಿವಾರ್ಯತೆ ಇದೆ. ಅಂದರೆ ನೀವು ಏನೂ ಪ್ರಯೋಜನ ಇಲ್ಲ. ambulance ಚಾರ್ಜ್ ಅವರು ಕೊಡಬೇಕು, ಅವರೇ ಕೊಂಡೋಗಿ ಹೆಣವನ್ನು ಸುಡಬೇಕು ಅಂಥೇಳಿ ಆದರೆ ಸರ್ಕಾರದ ಪಾಲು ಏನು? ಸರ್ಕಾರಕ್ಕೆ ನಾವು ಹೆಣವನ್ನು ಬಿಟ್ಟು ಕೊಡುವುದರ ಪ್ರಯೋಜನ ಏನು? ಇದರ ಬಗ್ಗೆ ಕೂಡ ನೀವು ಆಲೋಚನೆ ಮಾಡಬೇಕು. ಮತ್ತು ನೀವು ಲಾಕ್ಡೌನ್ ಇವತ್ತು ಮಾಡಲಿಕ್ಕೆ ಏನು ತೀರ್ಮಾನ ತೆಗೆದುಕೊಂಡಿದ್ದೀರಿ, ಲಾಕ್ಡೌನ್ ಸಕ್ಸಸ್ ಆಗಬೇಕು ಅಂತ ಇದ್ದರೆ ನಾನು ಈಗಾಗಲೇ ಹೇಳಿದ್ದೇನೆ, ನೀವು ಆಲ್ ಪಾರ್ಟಿ ಮೀಟಿಂಗನ್ನು ಕರೀಬೇಕು. ಸಮಾಜದ ಎಲ್ಲ ವ್ಯಕ್ತಿಗಳನ್ನು ಕರೀಬೇಕು. ಯಾರು ಹೊರಗೆ ಹೋಗಬೇಕು, ಯಾರು ಹೊರಗೆ ಹೋಗೋ ಸ್ವಯಂ ನಿಯಂತ್ರಣ ಹಾಕ್ಕೊಳ್ಬೇಕು. ಹೇಗೆ ನೀವು ಒಂದು ಕೋಮುಗಲಭೆ ಗಲಾಟೆಗಳಾದಾಗ, ಲಾಠಿ ಚಾರ್ಜ್ ಆದಾಗ ಎಲ್ಲರನ್ನ ಕರೆಸಿ ಮಾತಾಡಿ ನೀವು ನಿಮ್ಮ ಜಾಗ್ರತೆ ವಹಿಸ್ಕೊಳ್ಬೇಕು ಅಂತ ಹೇಳ್ತೀರೋ, ಅದೇ ರೀತಿ ಇದರಲ್ಲಿ ಕೂಡ ಇಂಥ ಪಾತ್ರ ಅವಶ್ಯಕತೆ ಇದೆ. ಯಾಕಂದರೆ ಇದು ಸಾಮಾಜಿಕವಾಗಿ ಹರಡ್ತದೆ, ಜನರಿಂದ ಜನರಿಗೆ ಹೋಗ್ತದೆ. ಜನರಿಂದ ಜನರಿಗೆ ಹೋಗಬಾರ್ದಾದರೆ ನಾವೆಲ್ಲರೂ ಮುಖಂಡರುಗಳು, ಸಮಾಜದ ಮುಖಂಡರುಗಳು ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ನಿಮ್ಮ ಕೆಲಸ ಸುಲಭ ಆಗ್ತದೆ ಮತ್ತು ಇದಕ್ಕೆ ಹೆಚ್ಚು ಪರಿಣಾಮಕಾರಿಯಾಗಿ ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗ್ತದೆ. ಅದಕ್ಕಾಗಿ ನೀವು ಒಪಿನಿಯನ್ ತಗೊಳ್ಳಿ. ಈಗ ನೀವು ಇರುವಂಥ ಶಾಸಕರುಗಳೆಲ್ಲ ಹೊಸಬರು, ಅಂದರೆ ಅನುಭವ ಇಲ್ಲ ಅಂತ ನಾನು ಹೇಳುವುದಿಲ್ಲ, ಹೊಸಬರು ಶಾಸಕರಿದ್ದಾರೆ. ಬೇರೆ ಬೇರೆ ಜನರ ನೀವು ಸಲಹೆಗಳನ್ನು ತೆಗೆದುಕೊಂಡ್ರೆ ಖಂಡಿತವಾಗಿ ಎಲ್ಲಿಯೋ ಒಂದು ಕಡೆ
ಉತ್ತಮ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಈ ದೃಷ್ಟಿಯಲ್ಲಿ ನೀವು ಖಂಡಿತವಾಗಿ ಅಂತಹ ಸಲಹೆಯನ್ನು ತೆಗೆದುಕೊಳ್ಬೇಕು. ಆಲ್ ಪಾರ್ಟಿ ಮೀಟಿಂಗನ್ನು ಇಮಿಡಿಯೇಟಾಗಿ ಉಸ್ತುವಾರಿ ಮಂತ್ರಿಗಳು ಕರೀಬೇಕು ಅಂತ ಹೇಳೋದು ನನ್ನ ವಿನಂತಿ ಇದೆ. ಇಮಿಡಿಯೇಟಾಗಿ ಕರೀಬೇಕು. ಮತ್ತು ಇವತ್ತು ಕೋವಿಡ್-19 ರೋಗದ ಬಗ್ಗೆ ಇವತ್ತು ಈ ದಿನಕ್ಕೆ ಯಾರಿಗಾದರೂ ಬಂದರೆ ಬರೋದಕ್ಕಿಂತ ಜಾಸ್ತಿ ಖರ್ಚು ಮಾಡಲಿಕ್ಕೆ ದುಡ್ಡು ಎಲ್ಲಿ ತರುವುದು ಅಂತ ಅವರು ಚಿಂತನೆಯಲ್ಲಿದ್ದಾರೆ. ಇದಕ್ಕೆ ಸರ್ಕಾರ ನೇರವಾಗಿ ಅವ್ರಿಗೆ ಹೇಳಬೇಕು, ಖಂಡಿತವಾಗಿ ನೀವು ದುಡ್ಡು ಖರ್ಚು ಮಾಡೋ ಆಸ್ಪತ್ರೆಯಲ್ಲಿ ಇಷ್ಟು ಬೆಡ್ಡು ನಿಮಗೆ ಮೀಸಲಿಟ್ಟಿದೆ ಅಂತ ಹೇಳೋದನ್ನು ನೀವು ಇಮಿಡಿಯೇಟಾಗಿ ಸರ್ಕಾರ ನೀವು ಟಿ ವಿ ಮಾಧ್ಯಮಗಳ ಮುಖಾಂತರ ಪತ್ರಿಕೆಗಳ ಮುಖಾಂತರ ನೀವು ತಿಳಿಸುವಂಥ ಕೆಲಸ ಇಮಿಡಿಯೇಟ್ ಮಾಡದೇ ಇದ್ದರೆ ಖಂಡಿತವಾಗಿ ನಿಮ್ಮ ಚಿಂತನೆ ಏನಿದೆ ಇದು ಈಡೇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನರ ಸಹಕಾರವನ್ನು ಪಡಿಬೇಕು ಮತ್ತು ಇದಕ್ಕೋಸ್ಕರ ಜನರು ಹೆಚ್ಚು ಜಾಗ್ರತೆ ಇರುವಂತೆ ಆಗಬೇಕು. ಮತ್ತು ಇನ್ನೊಂದು ನಾನು ಹೇಳಿದ್ದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸರ್ಕಾರಕ್ಕೆ, ರ್ಯಾಂಡಮ್ ಆಗಿ ಅಂದರೆ ಎಲ್ಲರನ್ನೂ ನೀವು ಒಂದು ಸಾಮಾಜಿಕವಾಗಿ ಹಿಡಿದು ಅವರನ್ನು ಚೆಕ್ ಮಾಡಿ. ಎಲ್ಲಿಯಾದರೂ ಎಷ್ಟು ತುಂಬ ಗುಂಪು ಜನ ಇರ್ತಾರೆ, ಗುಂಪುಗಳಲ್ಲಿ ವಾಸವಾಗಿರ್ತಾರೆ. ಈಗ ಉದಾಹರಣೆಗೆ ಬೇಂಗ್ರೆಗೆ ಹೋಗ್ತೀರಿ ಅಥವಾ ಕಲ್ಲಾಪಿಗೆ ಹೋಗ್ತೀರಿ ಅಥವಾ ಅಡಂಗುದ್ರಿಗೆ ಹೋಗ್ತೀರಿ ಅಥವಾ ಬಜಾಲಿಗೆ ಹೋಗ್ತೀರಿ, ಎಲ್ಲಿ ಜನ ಗುಂಪಾಗಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿ ರ್ಯಾಂಡಮ್ ಆಗಿ ಅವರನ್ನು ಚೆಕ್ ಮಾಡಿ ಅಂತ ನಾವು ಹೇಳಿದ್ದು. ನಾವು ಹೇಳಿದಂಥ ಉದ್ದೇಶ ಚೆಕ್ ಮಾಡಬೇಕು ಅವರಿಗೆ ರೋಗ ಇದೆ ಅಂತ ಅಲ್ಲ. ಒಂದು ವೇಳೆ ಅಂಥ ಗುಂಪಾಗಿ ವಾಸಿಸುವಂಥ ಪ್ರದೇಶದಲ್ಲಿ ಒಬ್ಬನಿಗಿದ್ದರೆ ಅವನಿಗೆ ಗೊತ್ತಾಗದೇ ಇದ್ದರೆ ಅವನು 100 ಜನರ ಒಟ್ಟಿಗೆ ಹೋಗ್ತಾನೆ ಮತ್ತು ರೋಗ 100 ಜನರಿಗೆ ಅದು ಸ್ಪ್ರೆಡ್ ಆಗ್ತದೆ. ಅದಕ್ಕೋಸ್ಕರ ರ್ಯಾಂಡಮ್ ಆಗಿ ಚೆಕ್ ಮಾಡ್ತೇವೆ ಅಂತ ಹೇಳಿದರೆ ಇಲ್ಲಿಯೋ ಒಂದು ಕಡೆ ಹೊರಗಡೆ ಬರುವುದು ಕಡಿಮೆ ಆಗುತ್ತೆ ಮತ್ತು ಆ ಟೆಸ್ಟ್ ಮಾಡಿದ್ದರಿಂದ ಆ ಭಾಗದ ಜನರಿಗೂ ನೆಮ್ಮದಿ ಸಿಗ್ತದೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಇದನ್ನು ನಾವು ಇಮಿಡಿಯೇಟ್ ಆಗಿ ಮಾಡಬೇಕು. ಮತ್ತು ಲಾಕ್ಡೌನ್ ನಿಯಮಗಳಲ್ಲಿ ನೀವು ಬೆಳಿಗ್ಗೆ ಅಥವಾ ಮಧ್ಯಾಹ್ನಕ್ಕೆ ಜನರಿಗೆ ಬೇಕಾದಷ್ಟು ತಿಂಡಿ ತಿನಿಸುಗಳು ಆಗಿರ್ಬೋದು, ಅವರ ಗ್ರೋಸರಿ ಥಿಂಗ್ಸ್ಗಳನ್ನು ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಕು. ಈಗ ನೀವು ಕೃಷಿ ಮಾಡ್ತಕ್ಕಂಥವ್ರಿಗೆ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದ್ದೀರಿ. ಈಗ ಕೃಷಿ ಪ್ರಾರಂಭ ಆಗಿದೆ, ಅದು ಭತ್ತದ ಕೃಷಿ ನಡುವಂಥದ್ದು ಪ್ರಾರಂಭ ಆಗಿದೆ. ಜನರು ಬಂದು ಹೋಗುವಾಗ ಅವರಿಗೆ ಕರ್ಕೊಂಡು ಹೋಗಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ವಾಹನವನ್ನು ಉಪಯೋಗ ಮಾಡಬೇಕಾಗತ್ತೆ. ಮತ್ತು ಬೆಳಗಿನ ಸಂಜೆವರೆಗೆ ಹೊಲದಲ್ಲಿ ದುಡಿದು ಸಂಜೆ ಹೋಗುವಾಗ ಅವನು ಸಾಮಾನುಗಳನ್ನು ತೆಗೆದುಕೊಂಡು ಹೋಗತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇಂಥವರಿಗೂ ಕೆಲವು ಭಾಗಗಳಲ್ಲಿ ರಿಲ್ಯಾಕ್ಸೇಷನ್ ಕೊಡುವಂಥದ್ದು ಅವಶ್ಯಕತೆ ಇದೆ. ಮತ್ತು ಜನರು ಸ್ವಯಂ ಪ್ರೇರಿತವಾಗಿ ಇವತ್ತು ರಸ್ತೆಗೆ ಬರೋದಿಲ್ಲ. ಇವತ್ತು ನೋಡಿದ್ದೀರಿ, ಕಳೆದ 15 ದಿವಸಗಳಿಂದ ಯಾವಾಗ ಕೋವಿಡ್-19 ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಯಿತು, ಅದರ ನಂತರ ಜನರು ಹೊರಗೆ ಬರೋದು ಕಡಿಮೆ ಆಗಿದ್ದರಿಂದ ಇವತ್ತು ಎಲ್ಲಿಯೋ ಒಂದು ಕಡೆ ಜನ ಕಾಣೋದಿಲ್ಲ ರಸ್ತೆಯಲ್ಲಿ. ಅದು ಸ್ವಯಂ ಪ್ರೇರಿತವಾಗಿ ಅವರು ಕಾಣೋದಿಲ್ಲ. ಹಾಗಾಗಿ ಜನರಿಗೆ ಇವತ್ತು ಹೆಚ್ಚು ತಿಳುವಳಿಕೆ ಕೊಡುವಂಥದ್ದು ಮತ್ತು ಅವರಿಗೆ ಮದ್ದುಗಳು, ಈಗ ಮಳೆ ಪ್ರಾರಂಭ ಆಗಿದೆ, ಯಾವುದೇ ಹಾಸ್ಪಿಟಲ್ಗಳಲ್ಲಿ ಹೋದರೆ ಅಥವಾ ಯಾವುದೇ ಕ್ಲಿನಿಕ್ಗಳಿಗೆ ಹೋದರೆ ಚಿಕಿತ್ಸೆ ಮಾಡೋದಿಲ್ಲ, ಅವ್ರಿಗೆ ಚಿಕಿತ್ಸೆ ಕೊಡೋದಿಲ್ಲ. ಮತ್ತು ಯಾವುದೇ ಮೆಡಿಕಲ್ ಸ್ಟೋರಿಗೆ ಹೋದರೆ ಅವರಿಗೆ ಮದ್ದು ಕೊಡೋದಿಲ್ಲ. ತಾವು DHO ಮತ್ತು ಜಿಲ್ಲಾಧಿಕಾರಿಗಳು ಏರಿಯಲ್ಲಿ ಮೆಡಿಕಲ್ ಯಾರು ಫಾರ್ಮಸಿ ಶಾಪ್ಗಳು ನಡೆಸ್ತಾರೆ ಅವರಿಗೆ ತಾವು ನಿರ್ದೇಶನ ಕೊಡಬೇಕು. ಎಲ್ಲರಿಗೂ ಈ ಮೆಟಸಿನ್ ಇರ್ಬೋದು, ಡೋಲೋ ಇರ್ಬೋದು, ಇಂಥ ಟ್ಯಾಬ್ಲೆಟ್ಸ್ಗಳನ್ನು ಕೊಡುವಂಥದ್ದು ಅವಶ್ಯಕತೆ ಇದೆ. ಇಲ್ಲದೇ ಇದ್ದರೆ ಅವರು ಗಾಬರಿಗೊಂಡು ಮತ್ತೆ ಕೋವಿಡ್ ಆಸ್ಪತ್ರೆಗೆ ಜನ ಬರಲಿಕ್ಕೆ ಪ್ರಾರಂಭ ಆಗ್ತಾರೆ. ಅಲ್ಲಿ ನಮ್ಮಲ್ಲಿ ಲ್ಯಾಬ್ ಟೆಸ್ಟಿಂಗ್ ಮಾಡುವಂಥ ಶಕ್ತಿ ಕಡಿಮೆ ಇದೆ. ಮತ್ತು ಇಲ್ಲಿ ಅದು ಪ್ರೈವೇಟ್ ಟೆಸ್ಟ್ ಮಾಡಲಿಕ್ಕೆ ಹೋದರೆ 3,000 6,000 ಅನ್ನು ಮಾಡಿ ಅವರಿಂದ ದುಡಿದುಕೊಳ್ಳುವಂಥದ್ದು ನೋಡಿದರೆ ಖಂಡಿತವಾಗಿ ಇದು ಒಂದು ಜನರಿಗೆ ದೊಡ್ಡ ಒಂದು ಹೊರೆಯಾಗಿ ಬರ್ತದೆ. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರ್ಕಾರ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳುವುದನ್ನು ವಿನಂತಿ ಮಾಡ್ತೇನೆ. ಮತ್ತು ಪ್ರೈವೇಟ್ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಏನು ಮಾಡ್ತಾರೆ, ಎಷ್ಟು ದುಡ್ಡು ತಗೊಳ್ತಾರೆ, ಎಷ್ಟು ದಿನ ಅವರು ಆಸ್ಪತ್ರೆಯಲ್ಲಿ ಇರಬೇಕಾದ ಅವಶ್ಯಕತೆ ಇದೆ, ಇದರ ಬಗ್ಗೆ ಕೂಡ ನೀವು ಸರ್ಕಾರ ಇಮಿಡಿಯೇಟ್ ಆಗಿ ಅದನ್ನು ರ್ಯಾಂಡಮ್ ಆಗಿ ಚೆಕ್ ಮಾಡಿ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟು, ಆರೋಗ್ಯ ಇಲಾಖೆಯವರು ಭೇಟಿ ಕೊಟ್ಟು ಇದರ ಬಗ್ಗೆ ಕೂಡ ಕ್ರಮ ತೆಗೆದುಕೊಳ್ಬೇಕು. ಇಲ್ಲದೇ ಇದ್ದರೆ ಖಂಡಿತವಾಗಿ ಇದೊಂದು ಜನರಿಗೆ ಹೊರೆ ಆಗ್ತದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.